ರಾಜಸ್ಥಾನದ ಥಾರ್ ಮರುಭೂಮಿಯ ಅತಿದೊಡ್ಡ ನದಿಯಾಗಿರುವ ಲುನಿ ನದಿಯು ಗುಜರಾತಿನ ಕಚ್ ರಣದಲ್ಲಿ ಚೌಗು ಭೂಮಿಯಲ್ಲಿ ನಾಪತ್ತೆಯಾಗುತ್ತದೆ. ಈ ಜೌಗು ಪ್ರದೇಶ ವಿಶಾಲವಾಗಿದ್ದು ಅಲ್ಲಿ ಲುನಿ ನದಿಯು ಕಾಣದೆ ಕೆಸರಲ್ಲಿ ಮರೆಯಾಗುತ್ತಿದೆ. 495 ಕಿಲೋಮೀಟರ್ ಉದ್ದದ ನದಿ ಪುಷ್ಕರ್ನಲ್ಲಿ ಹುಟ್ಟಿದಾಗ ಸಾಗರಮತಿ ಎನಿಸಿದ್ರೂ ಮುಂದೆ ಲುನಿ ನದಿ ಎಂದು ಹೆಸರು ಪಡೆದಿದೆ. ಸರಸ್ವತಿ, ಬೋಚುರಿ, ಸಗಿ, ಗುಹಿಯಾ, ಕಾರಿ, ಬಂಧಿ, ಮಿತ್ರಿ, ಸುಕ್ರಿ ಇವು ಲುನಿ ನದಿಯ ಉಪ ನದಿಗಳಾಗಿವೆ. ಲುನಿ ನದಿಗೆ ಜಸವಂತ್ ಸಾಗರ್, ಸರ್ದಾರ್ ಸಮಂದ್, ಜವಾಲ್ ಮೊದಲಾದ ಅಣೆಕಟ್ಟುಗಳನ್ನು ಕಟ್ಟಿ ನೀರಾವರಿ ಕಾಲುವೆ ತೋಡಲಾಗಿದೆ. ರಾಜಸ್ಥಾನದ ಅಜ್ಮೇರ್, ಬಾರ್ಮೇರ್, ಜಾಲೋರ್, ಜೋಧ್ಪುರ, ನಾಗ್ಪುರ, ಪಾಲಿ, ಸಿರೋಹಿಗಳಲ್ಲಿ ಲುನಿ ನದಿ ಹರಿಯುತ್ತಿದೆ. Our balcony garden, Vertex Street, Kadri Kamla Road, Mangalore. Call 8197 104 042 or 7899 282 403.